ಉಡುಪಿಯ ಯೋಗ ಸಾಧಕಿ ಪುಟ್ಟ ಹೆಣ್ಣು ಮಗಳು ಜಗತ್ತೇ ಬೆರಗುಗಣ್ಣಿನಿಂದ ನೋಡುವಂತಹ ಸಾಧನೆ ಮಾಡಿದ್ದಾಳೆ. ದೇಹದೊಳಗೆ ಮೂಳೆ ಇಲ್ಲದಂತೆ ಲೀಲಾಜಾಲವಾಗಿ ತಿರುಗುವ ಈಕೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಯೋಗಾಸನ ಭಂಗಿಗಳನ್ನು ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿದ್ದಾಳೆ. ಇದು ಈಕೆ ಮಾಡುತ್ತಿರುವ 7ನೇ ವಿಶ್ವ ದಾಖಲೆ. ಈ ಬಾಲೆಯನ್ನೊಮ್ಮೆ ನೋಡಿ. ಈಕೆ ಹೆಸರು ತನುಶ್ರೀ ಪಿತ್ರೋಡಿ. ಈಗಿನ್ನೂ 12ರ ಹರಯ. ಅದೆಂತಹ ಉತ್ಸಾಹ, ಅದೆಂತಹ ಲವಲವಿಕೆ. ಉಡುಪಿ ಜಿಲ್ಲೆಯ ಉದ್ಯಾವರದ ಈ ಹೆಣ್ಣು ಮಗು ಯೋಗವನ್ನೇ ಉಂಡು ಹುಟ್ಟು ಉಸಿರಾಗಿರುವ ಪೂರಿ. ಆದರೆ ಈಕೆಗೆ ಅದ್ಭುತವಾದಂತಹ ಸಾಧನೆ ಮಾಡುವ ಛಲ ಇದೆ. ಈವರೆಗೆ 6 ವಿಶ್ವ ದಾಖಲೆಗಳನ್ನು ಮಾಡಿದ್ದಾಳೆ. ಇದೀಗ ಮತ್ತೊಂದು ದಾಖಲೆ ಬರೆದಿದ್ದಾಳೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಈಕೆಯ ಈ ಸಾಧನೆ ದಾಖಲಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ದಿನಾಚರಣೆ ಸಂದರ್ಭದಲ್ಲಿ ಈ ಯೋಗ ದಾಖಲೆ ಸದ್ದು ಮಾಡಿದೆ. ಈಕೆಗೆ 1 ಗಂಟೆಯ ಅವಧಿಯಲ್ಲಿ 200 ಯೋಗಾಸನಗಳನ್ನು ಮಾಡಲು ಟಾರ್ಗೆಟ್ ನೀಡಲಾಗಿತ್ತು. ಆದರೆ ಕೇವಲ 43 ನಿಮಿಷ 18 ಸೆಕೆಂಡ್ಗಳಲ್ಲಿ 245 ಆಸನಗಳನ್ನು ಮಾಡುವ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾಳೆ. ಇಲ್ಲಿ ಪ್ರದರ್ಶನವಾದ ಪ್ರತಿಯೊಂದು ಆಸನಗಳು ಒಂದಕ್ಕಿಂತ ಮತ್ತೊಂದು ಕಠಿಣವಾಗಿದ್ದು ಅನ್ನೋದು ವಿಶೇಷ. ನನಗೆ ಇವತ್ತು ತುಂಬಾ ಖುಷಿ ಆಯಿತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ನಾನು ಎನಿಸಿರಲಿಲ್ಲ 43 ಮಿನಿಟ್ಸಲ್ಲಿ 245 ಆಸನ ಮಾಡ್ತೇನೆ ಅಂತ. ಇದೊಂದು 2 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದೇನೆ. ಈ ಕೊರೋನಾದ ಲಾಕ್ಡೌನ್ ಟೈಮ್ನಲ್ಲಿ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಒಂದು 180 ಆಸನ ಮೊದಲು ನಾನೆಲ್ಲ ಹುಡುಕಿಟ್ಟಿದ್ದೆ. ನಂತರ ನನಗೆ ನರೇಂದ್ರ ಕಾಮತ್ ಸರ್ ಅವರು ಆಸನ ಎಲ್ಲ ಹೇಳಿದರು ಹೀಗೆಲ್ಲ ಮಾಡಬೇಕು ಅಂತ. 6 ವಿಶ್ವ ದಾಖಲೆ ಆಗಿದೆ. ಇವತ್ತು ನಾನು 7ನೇ ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ. ನನಗೆ ಇನ್ನೂ ಕೂಡ ಯೋಗ ಕ್ಷೇತ್ರದಲ್ಲಿ, ಭರತನಾಟ್ಯ ಕ್ಷೇತ್ರದಲ್ಲಿ ಮುಂದುವರಿಬೇಕೆಂಬ ಆಸೆ ಇದೆ. ಈವರೆಗೆ ಫಸ್ಟದ್ದು ನಿರಾಲಂಬ ಪೂರ್ಣ ಚಕ್ರಾಸನದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡು, 2ನೇದ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡು, 3ನೇದ್ದು ಮತ್ತು 4ನೇದ್ದು ಧನುರಾಸನದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. 5ನೇದ್ದು ಚಕ್ರಾಸನ ರೇಸ್ ವಿಭಾಗದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. 6ನೇದ್ದು ಮೋಸ್ಟ್ ಬಾಡಿ ಸ್ಕಿಪ್ಪಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಇವತ್ತು 7ನೇ ವಿಶ್ವ ದಾಖಲೆಯಾಗಿ ಮೋಸ್ಟ್ ಯೋಗ ಪೋಸಸ್ ಪರ್ಫಾರ್ಮ್ಡ್ ಇನ್ ಎ ರಿಲೇ 245 ಯೋಗ ಪೋಸ್ ಇದನ್ನು ಮಾಡಿ ಇವತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. 2017ರಲ್ಲಿ ತನುಶ್ರೀ ಯೋಗದ ನಿರಾಲಂಬ ಪೂರ್ಣ ಚಕ್ರಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ಲು. 2018ರಲ್ಲಿ ದೇಹದ ಎದೆ ಭಾಗ ಹಾಗೂ ತಲೆಯನ್ನು ಸ್ಥಿರವಾಗಿ ಇರಿಸಿ ಉಳಿದ ಭಾಗವನ್ನು ನಿಮಿಷಕ್ಕೆ 41 ಬಾರಿ ತಿರುಗಿಸುವ ಮೂಲಕ ಇನ್ನೊಂದು ಗಿನ್ನಿಸ್ ದಾಖಲೆ ಬರೆದಿದ್ಲು. ಧನುರಾಸನದಲ್ಲಿ 2 ಬಾರಿ ಚಕ್ರಾಸನ ರೇಸ್ ವಿಭಾಗ ಮತ್ತು ಮೋಸ್ಟ್ ಬಾಡಿ ಸ್ಕಿಪ್ ವಿಭಾಗಗಳಲ್ಲಿ ಮಾಡಿರುವ ಸಾಧನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಈಗ ದಾಖಲಾಗಿರೋದು 7ನೇ ವಿಶ್ವ ದಾಖಲೆ ಅನ್ನೋದು ಈಕೆಯ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. Today at Udupi, Tanushree has created a world record, that is the most yoga poses in a relay. And this was an excellent world record I ever judged in my life. And Tanushree has created the world record with the title most yoga poses in a relay. And she performed 245 yoga poses. That the target was of 1 hour, but she did only in 45 minutes and 18 seconds. We many congratulates Tanushree, her parents, her teachers and the city of Udupi, which is nowadays known as the city of yoga. Many congratulations. Golden Book of World Records has accepted the world record and a provisional certificate has been issued. Very soon the final certificate will be issued. ಈ ಬಗ್ಗೆ ಮಾತಾಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ತನುಶ್ರೀ ಪಿತ್ರೋಡಿ. ಅವರನ್ನೇ ಮಾತಾಡ್ತಾ ಇದ್ದೀವಿ. ತನುಶ್ರೀ ನಮಸ್ತೆ. ಹೇಗನಿಸ್ತಿದೆ ತನುಶ್ರೀ? ಮೊದಲಾಗಿ ನಿನಗೆ ಕಂಗ್ರಾಚ್ಯುಲೇಷನ್ಸ್. ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ. ಏನು ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿಯಾಗಿದೆ. ನಾನು ನಿನ್ನೆ ದಿವಸ 7ನೇ ವಿಶ್ವ
ಓಕೆ. ನನಗೆ ಸಪೋರ್ಟ್ ಮಾಡಿದ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ ದೀಪ್ತಿಶ್ರೀ ಮತ್ತೆ ಗುರುಗಳಾದ ಶ್ರೀ ರಾಮಕೃಷ್ಣ ಕೊಡಂಚ, ಯೋಗ ಗುರು ಶ್ರೀ ನರೇಂದ್ರ ಕಾಮತ್ ಸರ್ ಮತ್ತೆ ಡಾಕ್ಟರ್ ಶೋಭಿತ್ ಶೆಟ್ಟಿ, ಎಲ್ಲರಿಗೂ ಮತ್ತೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ತನುಶ್ರೀ, ಯಾವ ರೀತಿಯ ಅಭ್ಯಾಸವನ್ನ ಮಾಡಿದಿ ಈ ಒಂದು ಸಾಧನೆಗೆ ಬೇಕಾಗಿ? ನಾನು ಇದು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದದ್ದು. ಒಂದು 2-3 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೇನೆ. ಒಂದು 200 ಆಸನವನ್ನ ನಾನೇ ಹುಡುಕಿದ್ದೆ. ನರೇಂದ್ರ ಕಾಮತ್ ಸರ್ ಯೋಗ ಗುರುಗಳು ಅವರು ನಂಗೆ ಇನ್ನುಳಿದ ಆಸನವನ್ನ ಹೇಳಿದ್ರು. ಓಕೆ, ಕಂಗ್ರಾಚ್ಯುಲೇಷನ್ಸ್ ಅನ್ನು, ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದಂತಹ ತನುಶ್ರೀ ಇದೀಗ 7 ವಿಶ್ವ ದಾಖಲೆಗಳನ್ನ ತನ್ನ ಬಗಲಿಗೆ ಹಾಕೊಂಡಿದ್ದಾಳೆ. ಯೋಗಕ್ಕೆಂದು ಈಕೆ ಹೆಚ್ಚೇನು ತರಬೇತಿ ಪಡೆದವಳಲ್ಲ, ಪ್ರತಿ ಆಸನವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ತಾಯಿಯ ಮಾರ್ಗದರ್ಶನದಲ್ಲಿ ನಿತ್ಯ ಅಭ್ಯಾಸ ಮಾಡಿದ್ದಾಳೆ. ಸತತ ಅಭ್ಯಾಸದ ನಂತರ ಈ ಸಾಧನೆಯ ಪುಟದಲ್ಲಿ ಹೆಸರನ್ನ ಬರೆದಿದ್ದಾಳೆ. ತಂದೆ ಉದಯ್ ಕುಮಾರ್ ಮತ್ತು ತಾಯಿ ಸಂಧ್ಯಾ ಅವರ ಗರಡಿಯಲ್ಲಿ ಮನೆಯಲ್ಲಿ ನಿರಂತರ ಅಭ್ಯಾಸ ನಡೆಸುತ್ತಿರುವ ಈಕೆ ಉಡುಪಿಯ ಸೈಂಟ್ ಸಿಸಿಲಿಸ್ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿ. ನೃತ್ಯದಲ್ಲೂ ಈಕೆ ಬಹಳ ನಿಪುಣೆ. ಹಾಗಾಗಿ ಈಕೆಯ ಯೋಗ ಭಂಗಿಗಳಲ್ಲಿ ನೃತ್ಯದ ನಾಜುಕುತನ ಇದೆ. ನ್ಯೂಸ್ ಡೆಸ್ಕ್, ಸ್ಪಂದನ, ಉಡುಪಿ.